ಕಾಂಗ್ರೆಸ್ ಪಕ್ಷ ನಿರಂತರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದು ಹಿಂದೂ ಪರ ಕಾನೂನು ಜಾರಿಗೆ ತಂದಾಗಲೆಲ್ಲ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪವನ್ನು ಮಾಡಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮತಾಂತರ ಕಾಯ್ದೆ ಜಾರಿಗೆ ತಂದಾಗಲೂ ಕಾಂಗ್ರೆಸ್ ವಿರೋಧವನ್ನು ಮಾಡಿತ್ತು. ಇದೀಗ ದೇವಸ್ಥಾನಗಳಿಗೆ ಸ್ವಾಯತ್ತತೆ ನೀಡುವ ವಿಚಾರದಲ್ಲೂ ವಿರೋಧವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಒಂದು ವಿಚಾರ ಜನತೆಯ ಮುಂದೆ ಸ್ಪಷ್ಟಪಡಿಸಬೇಕು. ನಿಮಗೆ ಹಿಂದೂಗಳ ಮತ ಬೇಕೇ ಬೇಡವೆ ಅನ್ನೋದನ್ನ ತಿಳಿಸಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಟಿಪ್ಪು ಜಯಂತಿಯನ್ನ ಯಾರ ಸಂತೃಪ್ತಿಗಾಗಿ ತಂದಿರಿ, ಶಾದಿ ಭಾಗ್ಯ ಯಾರನ್ನು ಓಲೈಸಲು ತಂದಿರುವುದು ಅನ್ನುವುದನ್ನ ಸ್ಪಷ್ಟಪಡಿಸಬೇಕು. ಕೇವಲ ಒಂದು ಮತಧರ್ಮಕ್ಕಾಗಿ ಯೋಜನೆಗಳನ್ನು ತಂದವರು ದೇವಸ್ಥಾನಗಳ ಸ್ವಾಯತ್ತತೆ ಕಾನೂನಿನ ಬಗ್ಗೆಯೂ ವಿರೋಧ ವ್ಯಕ್ತಪಡಿಸುವ ಮೂಲಕ ನಿಜ ಬಣ್ಣ ಬಯಲು ಮಾಡಿದ್ದಾರೆ ಎಂದು ಅವರು ಆರೋಪವನ್ನ ಮಾಡಿದರು. ರಾಮನಗರದಲ್ಲಿ ಆದಂತಹ ಘಟನೆಯನ್ನ ಖಂಡಿಸಿದ ನಳಿನ್ ಕುಮಾರ್, ಕಾಂಗ್ರೆಸ್ ರಾಜ್ಯದಲ್ಲಿ ಗೂಂಡಾ ಪ್ರವೃತ್ತಿಯನ್ನು ಬೆಳೆಸ್ತಾ ಇದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ನಡೆಸ್ತಾ ಇದೆ ಎಂದ ಅವರು, ಕಾಂಗ್ರೆಸ್ಗೆ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿಲ್ಲ ಎಂದರು. ಮತ ಬ್ಯಾಂಕಿಗೋಸ್ಕರ ಇವತ್ತು ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸ್ತಾ ಇದೆ ಅಂತ ಅನಿಸ್ತದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದೇ ಕಾನೂನುಗಳನ್ನು ಹಿಂದೂ ಪರವಾಗಿ ತಂದಾಗ ಅದಕ್ಕೆ ವಿರೋಧ ಮಾಡತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಂಡಿದೆ. ವಿಶೇಷವಾಗಿ ಸಮಾಜದಲ್ಲಿ ಒಡಕುಗಳು ಬರ್ತದೆ, ಧರ್ಮ ಮತಗಳ ಅಂತರ ಬೆಳೀತದೆ, ಮತಾಂತರ ಕಾಯ್ದೆ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ವಿರೋಧ. ಇವತ್ತು ದೇವಸ್ಥಾನಗಳಲ್ಲಿ ಸ್ವಾಯತ್ತತೆಗಳು ಬೇಕು, ಆ ದೇವಸ್ಥಾನಗಳಿಗೆ ಅನುದಾನಗಳು ಬಿಡುಗಡೆ ಆಗಬೇಕು, ಆ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಖರ್ಚಾಗಬೇಕು ಅನ್ನೋ ನಿಯಮವನ್ನು ತರಬೇಕು ಅಂತ ಆದಾಗ ಇದಕ್ಕೂ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಕಾಂಗ್ರೆಸ್ನ ಈ ಹಿಂದೂ ವಿರೋಧಿ ನೀತಿ ಏನಿದೆ ಇದು ಸ್ಪಷ್ಟ ಆಗ್ತಾಯಿದೆ. ಕಾಂಗ್ರೆಸ್ನವರು ಸ್ಪಷ್ಟಪಡಿಸಬೇಕು, ನಮಗೆ ಹಿಂದೂಗಳ ಮತ ಬೇಕೋ ಬೇಡವೋ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ನಿರಂತರ ಎಲ್ಲ ವಿಚಾರಕ್ಕೂ ಹಿಂದೂ ವಿರೋಧಿ ನೀತಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಟಿಪ್ಪು ಜಯಂತಿ ತಂದರು, ಯಾರ ಸಂತೃಪ್ತಿಗೋಸ್ಕರ ತಂದರು, ಶಾದಿ ಭಾಗ್ಯ ಯಾಕೋಸ್ಕರ ತಂದರು, ಎಲ್ಲಿಂದ ಹಣ ಕೊಟ್ಟರು, ಕೇವಲ ಒಂದು ಮತಕ್ಕೆ ಯೋಜನೆಗಳನ್ನು ತಂದ್ರಿ, ಒಂದು ಮತಧರ್ಮದವ್ರಿಗೆ ಸಂತೃಪ್ತಿ ಆಗೋದಕ್ಕೋಸ್ಕರ ಜಯಂತಿಗಳನ್ನು ಆಚರಣೆ ಮಾಡಿದ್ರಿ. ನೀವು ಈ ಸಮಾಜವನ್ನು ಒಡೆದಾಡಿದವರು ನೀವು. ಇವತ್ತು ಹಿಂದೂ ಸಮಾಜಕ್ಕೆ ಬಿಡುಗಡೆ ಆಗಬೇಕಾದ್ರೆ ದೇವಸ್ಥಾನಗಳ ಹಕ್ಕುಗಳನ್ನು ಕೇಳಿದರೆ ಅದಕ್ಕೆ ವಿರೋಧ. ಯಾಕೆ ನೀವು ವಕ್ಫ್ ಬೋರ್ಡ್ ಬಗ್ಗೆ ಮಾತನಾಡೋದಿಲ್ಲ, ಯಾಕೆ ಕ್ರೈಸ್ತ ಮಂಡಳಿ ಬಗ್ಗೆ ಮಾತನಾಡೋದಿಲ್ಲ ಹೇಳಿದ್ರೆ ಹಿಂದೂ ವಿರೋಧಿ ನೀತಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ. ಎರಡನೇದು, ಈ ರಾಜ್ಯದಲ್ಲಿ ಗೂಂಡಾಗಿರಿಯ ಪ್ರವೃತ್ತಿಯನ್ನು ಬೆಳೆಸ್ಕೊಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿ ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ತಕ್ಕಂಥ ವೇದಿಕೆಯಲ್ಲಿ ಒಂದು ಸಂಸದೀಯವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅನುಸರಣೆಗಳಿರ್ತವೆ. ರಾಜಕಾರಣಿಗಳು ಹೇಗಿರಬೇಕು ಅನ್ನೋದು ಸಮಾಜ ನೋಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಅವಮಾನ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಗೂಂಡಾಗಿರಿ ಪ್ರವೃತ್ತಿ, ಮಂತ್ರಿಗಳ ಮೇಲೆ ಕೈ ಮಾಡ್ತಕ್ಕಂಥದ್ದು ಇವರು ಸಂಸದರ ಇದಕ್ಕೇನು ಹೇಳ್ತಾರೆ ಸಿದ್ದರಾಮಯ್ಯ? ಮೊದಲಿಗೆ ನಿಮ್ಮ ಈ ನೀತಿ ಗೂಂಡಾಗಿರಿ ಪ್ರವೃತ್ತಿಯನ್ನು ನಿಲ್ಲಿಸಿ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ನಿಮಗೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ನೀವು ನಿರಂತರವಾಗಿರ್ತಕ್ಕಂಥ ಗೂಂಡಾಗಿರಿ ಪ್ರವೃತ್ತಿ. BJP ಇದಕ್ಕೆಲ್ಲ ಬಗ್ಗುವುದಿಲ್ಲ. ಮತ್ತು ರಾಮನಗರ ಎಲ್ಲ ಬೇರೆ ಬಿಹಾರ್ನಲ್ಲಿಲ್ಲ, ಕರ್ನಾಟಕದಲ್ಲಿದೆ, ತಿಳ್ಕೊಳ್ಳಿ. ಇಂಥ ಪ್ರಕ್ರಿಯೆಗೆ ನೀವೇನು ಹೇಳ್ತೀರಿ? ನಿಮ್ಗೆ ಗೂಂಡಾ ರಾಜ್ಯ ನಿರ್ಮಾಣ ಮಾಡ್ತಾಯಿದ್ದೀರಿ. ಅಧಿಕಾರ ಕಳ್ಕೊಂಡಾಗ ಹತಾಶ ಮನೋಭಾವ ಆಗುತ್ತೆ ಕಾಂಗ್ರೆಸ್ಸಿಗೆ. ನಿರಂತರವಾಗಿ ಇಂಥ ಕೃತ್ಯಗಳನ್ನು ಮಾಡುತ್ತೆ, ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಗಲಾಟೆಗಳನ್ನು ಎಬ್ಬಿಸುವಂಥದ್ದು, ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಅದರ ಇದಾಗಿದೆ. ಪಾಪ ಜಾಸ್ತಿ ಆಗಿದೆ ಕಾಂಗ್ರೆಸ್ಗೆ. ನನಗನ್ನಿಸ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಮತ್ತು ಇದೇ ರಾಜ್ಯದ ಜನ ಕಾಂಗ್ರೆಸ್ಸಿಗೆ